ತೋರಿಸಿರ ಏನಾಗ್ತೀರ ನೀವು? ತೋರ್ಸಿ ಅಣ್ಣ, ತೋರಿಸಿರ ಒಪ್ಕೋತೀರ ನೀವು? ಹೌದು ಒಪ್ಕೋತೀನಿ. ಈಗ ನಮ್ ಮಿಸ್ಸಸ್ ಬಂದಿದ್ರ ಅಷ್ಟೇ ಹೇಳ್ರಿ ನೀವು, ಸುಮ್ನೆ ಯಾವ್ದಾದ್ರು ನೋಡಿ ಅಣ್ಣ, ನಿಮ್ ಮಿಸ್ಸಸ್ ಮೇಲೆ ನಾನೇನು ಹೇಳಿಲ್ಲ. ಯಾಕೆ ಕೊಟ್ಟು ಶಾಂತ ಶಾಂತ ಈಗ ಅಲ್ಲಿ ಕೇಳ್ತಾರೆ. ಗಂಡ ಬೇಡ, ನಮ್ಮ ಅಪ್ಪ ಅನ್ಕೊಂಡ್ ಹೆಸರಿಟ್ಟವ್ರೆ, ನೀವು ತೆಗಿಬೇಕು, ಇಲ್ಲಾಂದ್ರೆ ನಿನ್ಕಂಡು ಅದು ಆಮೇಲೆ ಮಾತಾಡ್ತೀವಿ ನಾವು ಅದ್ರ ಬಗ್ಗೆ. ಫಸ್ಟ್ ನಮ್ ಮಿಸ್ಸಸ್ ನನ್ ಮೇಲೆ ಕೊಡ್ರಿ, ಏನ್ ಮಾತಾಡ್ಬೇಕು ಬೇಡ ನನ್ ಮೇಲೆ ಕೊಡ್ರಿ, ನಾನು ಫೇಸ್ ಮಾಡ್ಕೊಂತೀನಿ. ನಿಮ್ ಮೇಲೆ ನಾನ್ ಬಂದಿರೋದು ಪತಿ ಅಂತ ಅಷ್ಟೇ ಕೊಟ್ಟಿರೋದು. ಬೇಡ, ಅವು ಅದಕ್ಕೂ ನಿಮ್ ಸಂಬಂಧ ಇಲ್ಲ. ಕಾನೂನ್ ಪ್ರಕಾರ ಅದೇ ರೀತಿನೇ ನಿನ್ ಕಾನೂನು ನಿಮ್ ಮನೇಲಿ ಇಟ್ಕೊಂಡು ನಮ್ಗ್ ಬೇಕು, ನಮ್ ಮಿಸಸ್ ಹೆಸರು ನಿನ್ ಬಳಸಕ್ಕಿಲ್ಲ. ಸಂಬಂಧ ಇಲ್ಲ ಅಂದ್ರೆ ನನ್ನ ಹತ್ರ ಏನ್ ಮಾತಾಡ್ತೀರಾ ಬಿಡಿ ಅಣ್ಣ. ಮತ್ತೆ ಈಗ ನಮ್ ಮಿಸಸ್ ಹೆಸರು ನಿನ್ಗೆ ಯಾರು ಕೊಟ್ರ ಅಧಿಕಾರ? ಹಲೋ ಹಲೋ, ಯಾರಮ್ಮ? ನೀವು ಕಾಲ್ ಬಂದಿತ್ತಲ್ಲ ಈ ನಂಬರ್ ಇಂದ. ಯಾರು ಹೇಳಿ ನೀವು? ನಿಮ್ಗೆ ಯಾರು ಬೇಕಿತ್ತು? ಅಲ್ಲ ಆವಾಗ್ಲೇ ಯಾರು ನೀವ್ ಅಲ್ಲಿಗೆ ಮಾಡಿರೋದು? ಆಗ್ಲೇ ಈ ನಂಬರ್ ಇಂದ ಮಿಸ್ ಕಾಲ್ ಇತ್ತು. ಹೌದಾ? ನಾವು ದೇವರಾಜ್ ಅಂತ ಸುತ್ತೂರು. ಓಕೆ ಓಕೆ. ಹಾ, ನೀವು? ಓಕೆ. ನಿಮ್ಗೆ ಯಾರು ಬೇಕಿತ್ತು? ಯಾರ್ದು ಹೇಳಿ ನಂಬರ್? ಅಲ್ಲ ಸರ್, ನಿಮ್ಗೆ ಯಾರು ಬೇಕಿತ್ತು? ಶಶಿಕಲಾಂನವರು. ಹಾ ಹೇಳಿ. ಈಗ ಕಂಪ್ಲೇಂಟ್ ಮಾಡಿದ್ರಲ್ಲ, ಏನ್ ಮಾಡಿದ್ರಿ ಅಂತ ಕೊಟ್ಟಿರೋದು ನೀವು? ಏನ್ ಕಂಪ್ಲೇಂಟ್? ಇವ್ ಹತ್ರ ನಮ್ಮ ಮೇಲೆ. ನಿಮ್ ಮೇಲೆ ಅಂದ್ರೆ ಕೆಡಿಪಿ ಮೀಟಿಂಗ್ ಅಲ್ಲಿ ನೀವು ಸದಸ್ಯ ಗಂಡ ಹಾಜರಾಗಬಾರ್ದಲ್ವಾ? ನಮ್ಮ ಮೇಲೆ ಕೊಡ್ಬೇಕಾಗಿ ನಮ್ಮ ಹೆಂಗಸರು ಬಂದಿದ್ರ ಅವತ್ತು? ನಮ್ಮ ಹೆಂಗಸರು ಬಂದಿದ್ರ? ನೀವಲ್ವಾ ಬಂದಿದ್ದು? ನಮ್ಮ ಹೆಂಗಸರು ಏನ್ ಸೇರಿಸಿದ್ರ? ಅವರೇ ಅಲ್ವಾ ಮೆಂಬರ್ ಹೆಸರು? ಮೆಂಬರ್ 100 ಜನ ಇರ್ಬೋದು, ಬಂದಿದ್ರ ಅವರು? ಅವ್ರು ಬಂದಿರ್ಲಿಲ್ಲ. ನನ್ನ ಹೆಸರು ಮಾತ್ರ ಕೊಡ್ಬೇಕಾಗಿತ್ತು, ನಮ್ಮ ಹೆಂಗಸರು ಕೊಟ್ರು ನೀವು? ಮೆಂಬರ್ ಅವರ ಗಂಡ ಅಂತ ಹಾಕಿರೋದು. ಹಂಗ್ ಮೆಂಬರ್ ಅಂತ ಅದ್ರಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಅವ್ರು ಬಂದಿದ್ದಾಗ ಮಾತ್ರ ಮಾಡ್ಬೇಕಾಗಿತ್ತು. ಇವಾಗ ಯಾವ ಮೆಂಬರ್ ಅಂತ ಕೇಳಿದಾಗ ನಾವ್ ಹೇಳ್ಬೇಕು. ಮೆಂಬರ್ ಅದ್ ಕೇಳ್ಬಾರ್ದು, ನನ್ನ ಹೆಸರೇ ಹಾಕ್ಬೇಕಾಗಿತ್ತು, ಸಾರ್ವಜನಿಕರಿಗೆ ಬಂದವ್ರ ಅಂತ ಹಾಕ್ಬೇಕಾಗಿತ್ತಲ್ವಾ? ಸಾರ್ವಜನಿಕರು ಆಗಲ್ಲ, ಸದಸ್ಯರ ಪತಿ ಅಂತ ಹಾಕಿರೋದು. ನೀವ್ ಯಾಕೆ ಆತರ ಹೇಳ್ತೀರಾ? ಯಾವ ತರ? ಸದಸ್ಯರ ಪತಿ ನಾವು ಹೊರಗಡೆ ಪಂಚಾಯತಿಯಲ್ಲಿ ಅಲ್ವಲ್ಲ? ಮತ್ತೆ ನೀವು ಪಂಚಾಯತಿಯಲ್ಲಿ ಯಾಕೆ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಬಾರ್ದು ಅಂತ ಎಷ್ಟೊಂದು ಸರ್ಕಾರ ಆದೇಶಗಳು? ನಾವು ಸಾಮಾನ್ಯ ಸಭೆಯಲ್ಲಿ ಅವೆಲ್ಲ ನಾವು ಬಂದಿಲ್ಲ. ಅಧ್ಯಕ್ಷರು ಈ ತರ JJM ಅವರು ಪ್ಲಸ್ ಇವ್ರು ಅಧ್ಯಕ್ಷರು ಅಂಬೇಡ್ಕರ್ ಅಧ್ಯಕ್ಷರು ಬರ್ಬೇಕಂತ ಹೇಳಿದಕ್ ಬಂದಿರೋದಷ್ಟೇ. ಅದನ್ನ ನೀವ್ ಅಲ್ಲಿ ಹತ್ರ ಹೇಳಿ. ಆತರನೇ ಯಾರು? ನೀವು. ನಾವ್ ಹೇಳ್ತೇವೆ, ನಮ್ ಮಿಸ್ಸಸ್ ಹೆಸರು ನೀವ್ ಯಾಕೆ ಸೇರಿಸಿದ್ರಿ? ಅಲ್ಲಿ ಯಾವ ಸದಸ್ಯರ ಗಂಡ ಅಂತ ಕೇಳ್ತಾರೆ. ನೀವು ಅಲ್ಲಿ ಕೇಳಿಲ್ಲ, ಅವ್ರು ಕೇಳವ್ರ ಯಾವ ಸದಸ್ಯರು ಅಂತ ಕೇಳವ್ರ? ಈ ತರ ನೀವು ಸಾರ್ವಜನಿಕರ ಅಂತ ಕೊಡ್ಬೇಕಾಗಿತ್ತು. ಸಾರ್ವಜನಿಕರು ಅಂತ ಕೊಡಕ್ ಆಗಲ್ಲ. ಅಲ್ಲಿ ನೀವು ಕೊಡ್ಬೇಕು. ನಿಮ್ ರೂಲ್ಸ್ ಅಲ್ಲಿ ಏನಿರೋದು? ರೂಲ್ಸ್ ಅಲ್ಲಿ ಇರೋದು ಸದಸ್ಯ ಗಂಡ ಅಟೆಂಡ್ ಆಗಿಲ್ಲ ಅಂತ. ಗಂಡ ಬರಬಾರ್ದು ಅಂತಿದೆ. ಸಾರ್ವಜನಿಕರು ಬರ್ಬೋದಾ? ಸಾರ್ವಜನಿಕರಿಗೂ ಅಲೌಡ್ ಇಲ್ಲ. ಮತ್ತೆ ನಮ್ ಮಿಸ್ಸಸ್ ಬಂದಿಲ್ಲ, ಅವ್ರ ಹೆಸರು ನೀವ್ ಯಾಕೆ ಸೇರಿಸಿದ್ರಿ? ಅರೆ ಗಂಡ ಅಲ್ವಾ ನೀವು? ಗಂಡ ಮನೆಯಲ್ಲೇ, ಆಫೀಸಲ್ಲೆಲ್ಲ ನಾವು. ಮತ್ತೆ ಏನಕ್ಕೆ ಬಂದ್ರಿ ನೀವು? ಆಫೀಸ್ಗೆ ಯಾಕೆ ಬಂದ್ರಿ? ಗಂಡ ಮನೇಲಿ ಇರ್ಬೇಕು. ನೀವೆಲ್ಲ ಕೇಳಿದ್ರಲ್ಲ, ಉತ್ತರ ಕೊಟ್ಟವಲ್ಲ ಅಂತ. ಎಲ್ಲಿ ಅದೇ ಮತ್ತೆ ನೀವು ಅಟೆಂಡ್ ಮಾಡಬಾರ್ದು ಅಂತ ಆದೇಶ ಇದ್ಮೇಲೆ ನೀವ್ ಅಟೆಂಡ್ ಮಾಡಬಾರ್ದು ಅಲ್ವಾ? ಇವ್ ಕಾಂಟ್ರಾಕ್ಟರ್ ಅವ್ರದೆಲ್ಲ ಯಾಕೆ ಇಟ್ಕೊಂಡ್ರಿ ನೀವು ಮೀಟಿಂಗ್ ಅಲ್ಲಿ KDP ಅಲ್ಲಿ? ನೀವೇ ಅಲ್ವಾ ಹೇಳಿದ್ದು, PDO ಅಲ್ವಾ ಹೇಳಿದ್ದು ಕಾಂಟ್ರಾಕ್ಟರ್? ಹೌದು. ಇವಾಗ ಇನ್ನ ಬೇರೆ ಊರ JJM ಅವ್ರು ಮಿತ್ನಳ್ಳಿ ಅವರು ಬಂದಿದ್ರಲ್ಲ, ಮಿತ್ನಳ್ಳಿ ಕಾಂಟ್ರಾಕ್ಟರ್. ಹೌದು. ಮತ್ತೆ ಅದನ್ನ ನೀವು ಹತ್ರ ಹೇಳಿ. ಅದ್ ನೀವ್ ಯಾಕೆ ಕೊಟ್ರಿ ನಮ್ಮ ಮೇಲೆ ಅಂತ? ಅಯ್ಯೋ PDO ಅವ್ರು ನಿಮ್ ಮೇಲೆ ಹೇಳಿದಾರಲ್ಲ, ಅವ್ರ ಕಾಂಟ್ರಾಕ್ಟ್. ಆಯ್ತಾ, ಮಿತ್ನಳ್ಳಿ ಕಾಂಟ್ರಾಕ್ಟರ್ ಬಂದಿದ್ರಲ್ಲ, ಅವ್ರ ಹೆಸರೇ ಕೊಟ್ಟಿಲ್ಲ ನೀವು? ನೀವು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದೀರಾ ಪಂಚಾಯತಿ ವ್ಯಾಪ್ತಿಯಲ್ಲಿ? ಹೌದು, ನಾವು ಅದೇ ಕೆಲಸ, ನಮ್ದು ಡ್ಯೂಟಿನೇ ಅದು. ಏನ್ ಕೆಲಸ ಮಾಡಿದೀರಾ ನೀವು ಪಂಚಾಯತಿ ವ್ಯಾಪ್ತಿಯಲ್ಲಿ? ನಾವ್ ವೆಂಕಟಾಪುರದಲ್ಲಿ ಮಾಡಿರೋದು ಇನ್ಯಾರು ಅಂದ್ಕೊಂಡಿದ್ದೀರಾ? ಏನ್ ಕೆಲಸ ಮಾಡ್ಸಿದೀರಾ ಅಣ್ಣ ನೀವು? JJMದು JJM ವರ್ಕ್ ನೀವ್ ಮಾಡ್ಸಿರೋದಾ? ಹೌದು. ನೀವ್ ಡೈರೆಕ್ಟ್ ಆಗಿ ಮಾಡ್ಸಿರೋದ ಸಬ್ ಕಾಂಟ್ರಾಕ್ಟರ್? ಸಬ್ ಕಾಂಟ್ರಾಕ್ಟ್. ಬರೀ JJM ಅಷ್ಟೇ, ಬೇರೆ ಯಾವ್ದು ಮಾಡಿಲ್ವಾ ನೀವು? ನಾವ್ ಬೇರೆ ಮಾಡಿಲ್ಲ. JJM ಸಬ್ ಕಾಂಟ್ರಾಕ್ಟ್ ಬೇರೆಯವ್ರ ಕೈಯಿಂದ ತಗೊಂಡ್ ನಾವು ಪಂಚಾಯತ್ ನಾವು ಮಾಡ್ಕೊಂಡಿರೋದು.
ಏನಣ್ಣ ಹಿಂಗೆ ಎಷ್ಟ್ ಲಕ್ಷದ್ದು? ಅದ್ ಎಷ್ಟ್ ಲಕ್ಷದ ಆಮೇಲೆ ಅದು ನಿಮ್ಗ್ ತಗೊಳ್ರಿ ನಿಮ್ಗ್ ಬೇಕಾದ್ರೆ. ನಮಗ್ ಏನಕ್ಕೆ ಅಣ್ಣ ಬೇಕು ಅವೆಲ್ಲ? ಅಲ್ಲ ನೀವ್ ತಗೊಳಮ್ಮ, ನಿಮ್ ಅದೇ ಕೆಲ್ಸವಾಗಿದ್ದು ನೀವ್ ತಗೊಳ್ರಿ, ಏನೇನ್ ಅದೇ ಮಾಡ್ಬೇಕು ಕೆಲ್ಸ ಮಾಡಿ ಅಲ್ಲ, ಪಾಪ. ನಮಗೆ ನೋವು ಕೊಡ್ಬೇಕಂತ ನೀವಿರೋದು. ಆಯ್ತು, ನಿಮ್ ನಾವೇನಿಲ್ಲ, ಮಕ್ಳು ಕಾನೂನ್ ಪ್ರಕಾರ ಮಾಡ್ತಾ ಇದೀರ ಅಷ್ಟೇ. ಅಲ್ಲಮ್ಮ, ನಿಮ್ ಮಕ್ಳು ಬಂದು ವಿಡಿಯೋ ಮಾಡಾಗ ನಾವೇನ್ ಕ್ವಶನ್ ಮಾಡಿಲ್ಲ ನಿಮ್ಮನ್ನ. ಏನು ನಿಮ್ ಮಕ್ಳು ಎಲ್ಲ ವಿಡಿಯೋ ಮಾಡಿದ್ರಲ್ಲ ಅವತ್ತು ನಾವ್ ಕ್ವಶನ್ ಮಾಡಿಲ್ಲ. ಯಾವ್ರು ನಮ್ಮ ಅಕ್ಕ? ನಿಮ್ ಮಕ್ಳು ನಿಮ್ ಮಗಳು ಹಾ, ಆವಾಗ ಬಂದಾಗ ನೀವ್ ಕ್ವಶನ್ ಮಾಡಿಲ್ಲ. ತೊಂದ್ರೆ ಇಲ್ಲ ಅಣ್ಣ, ನನ್ ಮಗಳು ರಜೆ ಇದ್ದಾಗ ನಾನ್ ಕರ್ಕೊಂಡ್ ಬಂದಿದ್ದೀನಿ, ಅದ್ರದ್ದೇನ್ ನನಗ್ ತೊಂದ್ರೆ ಇಲ್ಲ. ಅದು ಎಳೆ ಮಗು ಅಲ್ಲ ಮಿತ್ನಾಳೆ ಆಗಲ್ಲ. ಅಲ್ಲ ಮಿತ್ನಾಳೆ ಹರೀಶನ್ ಮಗನು ಎಳೆ ಮಗು ಅಲ್ಲ, ದೊಡ್ಡ 25 ವರ್ಷ ಮಗು ಅಲ್ಲ. ನಾವ್ ಬಿಸ್ನೆಸ್ ಎಲ್ಲ ಏನು ಮಾಡಿಲ್ಲ ಅಣ್ಣ. ಅದ್ರಲ್ಲಿ ಹಾಕಿದಿರಲ್ಲ ಮಕ್ಳು ಹೆಂಡತಿ ಎಲ್ಲರನ್ನೂ ಕರ್ಕೊಂಡ್ ಬಂದವ್ರ, ನೀವ್ ಹಾಕಿದಿರಲ್ಲ ಏನಂತ? ಮಕ್ಳನ್ನ ಹೆಂಡತಿನ ಎಲ್ಲರನ್ನೂ ಕರ್ಕೊಂಡ್ ಬಂದವ್ರ ಅದ್ರಲ್ಲಿ ಆಯ್ತಾ ನೋಡ್ರಿ. ನೀವ್ ಅಲ್ಗೇನ್ ನಿಮ್ ಬರೇ ಒಂದು ಇವಾಗ ಒಂದ ನಾವ್ ಆತರ ಅಲ್ಲ ಇದ್ರ ಇವಾಗ ಇದ್ರೆ ತೋರ್ಸಿ. ತೋರಿಸಿರ ಏನಾಗ್ತೀರ ನೀವು? ತೋರ್ಸಿ ಅಣ್ಣ, ತೋರಿಸಿರ ಒಪ್ಕೋತೀರ ನೀವು? ಹೌದು, ಒಪ್ಕೋತೀನಿ. ಈಗ ನಮ್ ಮಿಸ್ಸಸ್ ಬಂದಿದ್ರು ಅಷ್ಟೇ ಹೇಳ್ರಿ, ನೀವು ಸುಮ್ನೆ ಯಾವ್ದಾದ್ರು ನೋಡಿ ಅಣ್ಣ, ನಿಮ್ ಮಿಸ್ಸಸ್ ಮೇಲೆ ನಾನು ಏನು ಹೇಳಿಲ್ಲ. ಯಾಕೆ ಕೊಡಿ ಶಾಂತ ಶಾಂತ ಈಗ ಇದೆ ಅಲ್ಲಿ ಕೇಳ್ತಾರೆ. ಗಂಡ ಬೇಡ, ನಮ್ಮ ಅಪ್ಪನ ಅನ್ಕೊಂಡ್ ಹೆಸರಿಟ್ಟವ್ರ, ನನ್ನ ಹೆಸರು ಮೇಲೆ ಕೊಡ್ರಿ ನೀವು ಧೈರ್ಯವಾಗಿ. ಓಕೆ ಸರಿ ಅಣ್ಣ, ನಾನ್ ಫೇಸ್ ಮಾಡಿ ನಮ್ಮ ಹೆಸರು ಫಸ್ಟ್ ತೆಗಿಬೇಕಾದ ಹೋಗಿ. ಅದು ನನಗೆ ಅಧಿಕಾರ ಇಲ್ಲಣ್ಣ. ನೀವು ತೆಗಿಬೇಕು, ಇಲ್ಲಾಂದ್ರೆ ಅದು ಆಮೇಲೆ ಮಾತಾಡ್ತೀವಿ ನಾವು ಅದ್ರ ಬಗ್ಗೆ. ಫಸ್ಟ್ ನಮ್ಮ ಮಿಸ್ಸಸ್ ನನ್ ಮೇಲೆ ಕೊಡ್ರಿ. ಏನ್ ಮಾತಾಡ್ಬೇಕು? ಬೇಡ, ನನ್ ಮೇಲೆ ಕೊಡ್ರಿ, ನಾನ್ ಫೇಸ್ ಮಾಡ್ಕೊಂತೀನಿ. ನಿಮ್ ಮೇಲೆ ನಾನ್ ಬಂದಿರೋದು ಪತಿ ಅಂತ ಅಷ್ಟೇ ಕೊಟ್ಟಿರೋದು. ಬೇಡ, ಅವು ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ. ಕಾನೂನ್ ಪ್ರಕಾರ ಅದೇ ರೀತಿನೇ ನಿನ್ ಕಾನೂನು ನಿನ್ ಮನೇಲಿ ಇಟ್ಕ, ನಮ್ಗ್ ಬೇಕು ನಮ್ ಮಿಸಸ್ ಹೆಸರು ನಿನ್ ಬಳಸಕ್ಕಿಲ್ಲ. ಸಂಬಂಧ ಇಲ್ಲ ಅಂದ್ರೆ ನನ್ನ ಹತ್ರ ಏನ್ ಮಾತಾಡ್ತೀರಾ ಬಿಡಿ ಅಣ್ಣ. ಮತ್ತೆ ಈಗ ನಮ್ ಮಿಸಸ್ ಹೆಸರು ನಿಮ್ಗೆ ಯಾರು ಕೊಟ್ರ ಅಧಿಕಾರ? ನಿಮ್ಗೆ ಮೀಟಿಂಗ್ ಅಟೆಂಡ್ ಮಾಡೋ ಈಗ ಈಗ ಬೇರೆ ಕೆಲವಾಗ ನಿಮ್ ಹೆಸರು ನಿಮ್ ಯಜಮಾನ ಹೆಸರು ಬಳಸಿದ್ರೆ ನೀವೇನಂತೀರಾ? ಅದು ಕಾನೂನ್ ಪ್ರಕಾರ ಅದೇ ರೀತಿನೇ ಬಳಸ್ಬೇಕಾಗಿರೋದು. ನೀವ್ ನಮ್ ಮಿಸಸ್ ಬಂದಿದ್ರ ಅವತ್ತು ನೋಡಿ ಅಣ್ಣ, ಅಲ್ಲಿ ಯಾರ ಮೆಂಬರ್ ಅವ್ರ ಪತಿ ಹೇಳ್ತಾರೆ. ನೀವು ಮೆಂಬರ್ ಎಂತ ಬಂದವ್ರ ಮೆನ್ಷನ್ ಮಾಡಿಲ್ಲ. ಕಾಂಟ್ರಾಕ್ಟ್ ಆದ್ರೆ ಇನ್ನೊಂದು ನೀವ್ ಯಾಕೆ ನಮ್ ಮಿಸಸ್ ಬಂದಿದ್ರ ಪಿಡಿಒ ಕೇಳಿ, ಯಾಕಂದ್ರೆ ಪಿಡಿಒ ನಿಮ್ ಮೇಲೆ ಆರೋಪ ಮಾಡಿರೋದು ಹಾಗೆ. ಅದು ನನ್ ಮೇಲೆ ಮಾಡ್ರಿ, ನೀವು ನನ್ನ ಮೇಲೆ ಮಾಡ್ರಿ, ಪಿಡಿಒ ಮೇಲೆನೆ ಹೇಳಿ, ನನ್ನ ಮೇಲೆ ಮಾಡ್ರಿ ನೀವು. ಈಗ ಸುಳ್ಳು ಆರೋಪ ಮಾಡಕ್ ಆಗಲ್ಲ. ನಮ್ ಹೆಸರು ತೆಗಿಲ್ಲ ಅಂದ್ರೆ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಇದ್ರ ಬಗ್ಗೆ. ಆಯ್ತಣ್ಣ, ಮಾಡಿ. ಆಯ್ತಲ್ಲ, ನಮ್ ಹೆಸರು ಮನೆಯಲ್ಲಿರೋ ಹೆಸರೆಲ್ಲ ಈಚೆಗೆ ತರಬಾರ್ದು. ಓಕೆ ಅಣ್ಣ. ಮಾನವರಾದಾಗ ಬರ್ತಾ ಇರೋದ್ರೆಲ್ಲ ಈಚೆಗೆ ತರಬಾರ್ದು. ಓಕೆ ಓಕೆ ಅಣ್ಣ. ನಾನ್ ಬಂದಿರೋದು ನನ್ ಮೇಲೆ ಮಾಡ್ರಿ ನೀವು. ನಾನ್ ಜಯಿಸ್ಕೊಂತೀನಿ, ನಾನ್ ತಪ್ಪು ಮಾಡಿದ್ರೆ ನಾನು ಜಯಿಸ್ಕೊಂತೀನಿ. ಓಕೆ ಅಣ್ಣ. ನೋಡಿದ್ರ ಸ್ನೇಹಿತರೆ, ಯಾವ ರೀತಿ ಗ್ರಾಮ ಪಂಚಾಯಿತಿ ಲೆವೆಲಲ್ಲೂ ಕೂಡ ರಾಜಕೀಯ ನಡೆಯುತ್ತೆ ಅಂತ. ಇಲ್ಲಿ ರಾಜಕೀಯದಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾಗಿದೆ ಅಂತಂತ ಕೆಲವೊಂದು ಹುದ್ದೆಗಳಿರ್ತವೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಆಗಲಿ, ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗಲಿ ಮಹಿಳೆಯರು ಆ ಒಂದು ಸ್ಥಾನವನ್ನು ಅಲಂಕರಿಸಿರ್ತಾರೆ. ಆದರೆ ದುರಾದೃಷ್ಟ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಹೆಣ್ಣು ಮಕ್ಕಳ ಬದಲು ಅಂದರೆ ಹೆಂಡತಿಯರ ಬದಲು ಗಂಡಸರೇ ಇವತ್ತು ಗ್ರಾಮ ಪಂಚಾಯಿತಿಯನ್ನು ನಡೆಸ್ತಿರುವಂತಹ ಪರಿಸ್ಥಿತಿ ಇದೆ. ನೀವು ಹೆಚ್ಚು ಕಡಿಮೆ ಇದನ್ನು ಪ್ರತಿಯೊಂದು ಗ್ರಾಮಗಳಲ್ಲಿ ಕಾಣ್ತಾ ಇದ್ದೀವಿ. ಇದು ನಡೀತಾ ಇರುವಂತಹ ಒಂದು ದೊಡ್ಡ ಒಂದು ಗೋಲ್ಮಾಲ್ ಅಂತಾನೆ ಹೇಳಬಹುದಾಗಿದೆ. ಹೆಂಡತಿಗೆ ಕೊಟ್ಟಂತಹ ಪದವಿಯನ್ನ, ಹೆಂಡತಿಗೆ ಕೊಟ್ಟಂತಹ ದುಡ್ಡನ್ನ, ಹೆಂಡತಿಗೆ ಕೊಟ್ಟಂತಹ ಅಧಿಕಾರವನ್ನ ಇವತ್ತು ದುರ್ಬಳಕೆ ಮಾಡಿಕೊಂಡು ಗಂಡಸರು ಅಂದರೆ ಆ ಹೆಂಡತಿಯರ ಪತಿಯಂದರು ಗ್ರಾಮ ಪಂಚಾಯಿತಿಯನ್ನ ನಡೆಸ್ತಾ ಇರುವಂತಹ ಪರಿಸ್ಥಿತಿ ಇದೆ. ಯಾವಾಗ ಯಾವ ಅಧಿಕಾರಿ ಕೂಡ ಇವರನ್ನ ಪ್ರಶ್ನೆ ಏನಾದರೂ ಮಾಡಿದರೆ ಅವರ ವಿರುದ್ಧವೇ ಮಾತನಾಡುವಂತಹ ಈ ವಿಡಿಯೋ, ಈ ಆಡಿಯೋ ನಿಜಕ್ಕೂ ಎಲ್ಲ ಕಡೆ ಪ್ರಸಾರ ಆಗಬೇಕು. ಆಗಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಏನು ಮಾಡೋದು? ಸರ್ಕಾರದಲ್ಲೂ ಕೂಡ ಇಂತಹ ಕುತಂತ್ರಿಗಳು ಇದ್ದರೆ ಅಲ್ಲಿಯೂ ಕೂಡ ನ್ಯಾಯ ಸಿಗದೆ ಇರಬಹುದು. ಯಾವುದಕ್ಕೂ ನಿಮಗೇನಾದರೂ ಈ ರೀತಿಯ ಅನುಭವ ನಿಮ್ಮ ಹಳ್ಳಿಗಳಲ್ಲಿ ಆಗಿದ್ದರೆ ಆ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ.